ಶೀಘ್ರದಲ್ಲೇ ತೆರೆಕಾಣಲಿರುವ ರೂಪೇಶ್ ಶೆಟ್ಟಿ ನಿರ್ದೇಶನ ಮತ್ತು ನಟನೆಯ ಸರ್ಕಸ್ ಚಿತ್ರದ ಪ್ರೀಮಿಯರ್ ಶೋ ಮಂಗಳೂರಿನಲ್ಲಿ ನಡೆಯಿತು. ದಾಖಲೆಯ 4,000ಕ್ಕೂ ಅಧಿಕ ಜನ ಚಿತ್ರ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನ ಭಾರತ್ ಮಾಲ್ನ 4 ಸ್ಕ್ರೀನ್ಗಳಲ್ಲಿ ಚಿತ್ರ ಪ್ರದರ್ಶನಗೊಂಡಿತು. ರೂಪೇಶ್ ಶೆಟ್ಟಿ, ನಾಯಕಿ ರಚನಾ ರೈ, ಖಳನಟ ಯಶ್ ಶೆಟ್ಟಿ, ರೋಷನ್ ಶೆಟ್ಟಿ, ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು ಮೊದಲಾದವರು ಉಪಸ್ಥಿತರಿದ್ದರು. ಗಿರ್ಗಿಟ್ ತಂಡದಿಂದ ಇದೀಗ ಒಂದು ಹೊಸ ಚಲನಚಿತ್ರ ಸರ್ಕಸ್ ಈಗಾಗಲೇ ಬಿಡುಗಡೆಗೆ ಸಿದ್ಧವಾಗಿದೆ. ಇದೀಗ ಪ್ರೀಮಿಯರ್ ಶೋ ನಡೀತಾ ಇದೆ. ಒಂದೇ ದಿನದಲ್ಲಿ ಸುಮಾರು 4,000 ಜನ ಈ ಒಂದು ಚಿತ್ರವನ್ನು ವೀಕ್ಷಿಸ್ತಾ ಇದ್ದಾರೆ. ಈಗಾಗಲೇ ಮಂಗಳೂರಿನ ಭಾರತ್ ಮಾಲ್ನಲ್ಲಿರುವಂತಹ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ಒಂದು ಚಿತ್ರ ಪ್ರದರ್ಶನಗೊಳ್ತಾ ಇದೆ. ಈಗಾಗಲೇ ಒಟ್ಟು 4 ಪ್ರದರ್ಶನಗಳನ್ನ ಪ್ರೀಮಿಯರ್ ಶೋ ಆಗಿ ಏರ್ಪಡಿಸಿದ್ದಾರೆ ರೂಪೇಶ್ ಶೆಟ್ಟಿ ಮತ್ತು ಬಳಗ. ಈಗಾಗಲೇ ಆದಷ್ಟು ಜನಸಂಖ್ಯೆ ಇಲ್ಲಿ ಒಂದು ಕಾಯ್ತಾ ಇದೆ. ಕಾರಣ ಏನಂದ್ರೆ ಪ್ರೀಮಿಯರ್ ಶೋ ನೋಡೋದಕ್ಕಾಗಿ. ಮತ್ತೆ ಈಗಾಗಲೇ ಬೆಳಗಿನ ಒಂದು ಶೋ ಆದ ಬಳಿಕ ಒಂದಷ್ಟು ರೆಸ್ಪಾನ್ಸ್ಗಳು ಒಳ್ಳೆ ರೀತಿಯಿಂದ ಬಂದಿದೆ. ರೂಪೇಶ್ ಶೆಟ್ಟಿ ಈಗಾಗಲೇ ಬಿಗ್ ಬಾಸ್ ಮತ್ತು ಗಿರ್ಗಿಟ್ ಚಿತ್ರದ ಮೂಲಕ ಒಂದು ಸಾಕಷ್ಟು ಜನಪ್ರಿಯತೆಯನ್ನು ಬಳಸಿಕೊಂಡವರು. ಅದರಾಗಿ ನಿರೂಪಕರಾಗಿ, ಉತ್ತಮ ನಟರಾಗಿ ಸಾಕಷ್ಟು ಹೆಸರನ್ನ ಜನಪ್ರಿಯತೆ ಮಾಡಿಸಿಕೊಂಡಿರುವಂತಹ ರೂಪೇಶ್ ಶೆಟ್ಟಿ ಇದೀಗ ಸರ್ಕಸ್ ಮೂಲಕ ತುಳು ಚಿತ್ರರಂಗದಲ್ಲಿ ಒಂದು ಸರ್ಕಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಜನರ ಅಭಿಪ್ರಾಯ ಹೇಗಿದೆ, ಅವರ ಮಾತುಗಳು ಹೇಗಿದೆ, ಅವರ ಚಿತ್ರ ನೋಡಿದ ಬಳಿಕ ಅವ್ರಿಗೆ ಏನ್ ಅನಿಸ್ತಾ ಇದೆ, ಕಾಮಿಡಿ ಹೇಗಿತ್ತು, ಟೋಟಲ್ ಆಗಿ ಒಟ್ಟಾಗಿ ಸರ್ಕಸ್ ಹೇಗಿತ್ತು ಅನ್ನೋದನ್ನ ಜನರ ಬಾಯಿಂದಲೇ ಕೇಳೋಣ. This is Rupesh Shetty and team. Once again back in the form. ಫಿಲ್ಮ್ ರೂಪೇಶ್ ಶೆಟ್ಟಿನ ಆಕ್ಟಿಂಗ್ ಅಂತೂ ಮಸ್ತ್ ಸೂಪರ್. ಓವರಾಲ್ ತುಳು ಪಿಕ್ಚರ್ ಸಪೋರ್ಟ್ ಮಾಡ್ತಾರೆ. ಸೂಪರ್ ಸೂಪರ್ ಆಗ್ತದೆ. ಕಾಮಿಡಿ ಇತ್ತು, ಎಲ್ಲ ಚಂದ ಇತ್ತು. ಹೌದು, ಫುಲ್ ಜಾಲಿ ಇತ್ತು. ಬಾರಿ ಲಾಕೈತೆ ತೆಲ್ತಿ ಮತ್ತೆ ಸಾಕ ಮಾತೆಲ್ಲ ತೆಲ್ಕೊಂಡು ಬುಲ್ದು ಕರ್ಕೊಳಕ ನೀರೆಲ್ಲ ಸೂಪರ್ ಇತ್ತು. ಸೂಪರ್ ಸೀನ್ ಎಲ್ಲ ರೆಡ್ ಇತ್ತು. ಕಾಮಿಡಿ, ಇಮೋಷನ್, ಡ್ರಾಮಾ ಎಲ್ಲ ಸೂಪರ್ ಇದೆ. ಎಲ್ಲರೂ ನೋಡ್ಬೇಕು. ವಿಲನ್ ಒಳ್ಳೇದು ಮಾಡಿದ್ದಾರೆ. ವಸಿಷ್ಠ ಸಿಂಹನಾಗೆ ಕಾಣ್ತಿದ್ರು. ಮಸ್ತ್ ಮಸ್ತ್ ಖುಷಿ ಅಂಡ್ ದಯಪಂಡ ಫ್ಯಾಮಿಲಿ ಸಮೇತ ಬೈದೆ ಅಂಕಲ್ ತೆಲ್ತು ಬಂಜಿ ಬೈನು ಕಾಮಿಡಿ ಮಸ್ತ್ ಕಾಮಿಡಿ ಆತ ಅರವಿಂದ್ ಕಾಮಿಡಿ ಸೂಪರ್ ವೆರಿ ಸೂಪರ್ ಸರ್ಕಸ್ ಇಸ್ ವೇರ್ ಎಂಡಿಂಗ್ ಇದೆ. ಸೂಪರ್ ಕಾಮಿಡಿ, ಸೂಪರ್ ಕಾಮಿಡಿ. ಫಿಲ್ಮ್ ಇಂಡಸ್ಟ್ರಿ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಒಳ್ಳೆದು ಸೂಪರ್. ನಮ್ಮ ಅವು ಭಾಗ್ಯ ಏನಕ್ಕೆ ಬಂದಾಗ ಒಂದು ಎನ್ನ ಸ್ವಂತ ಇಲ್ಲದಾಗಲೇ ನಾನು ಪ್ರೀತಿ ಮಲ್ಪನ ಮಲ್ಲ ವಿಷಯ. ಸೊ ಅಂಚಿನ ಒಂದು ಭಾಗ್ಯ ಸಿಕ್ಕಿದೆ ಎಂಕ್ ತುಳು ಮೂವಿ ಮಲ್ಪರಬಹುದು, ಸರ್ಕಸ್ ಮಲ್ಪರಬಹುದು. ಟೈಮ್ ನೋಡಿ ಯಾನ ಕಾತೋಯ್ತು ಒಂದು ಎಡ್ಡೆ ಅಪರ್ಚುನಿಟಿಗೆ. ಸೊ ರೂಪೇಶ್ ಶೆಟ್ಟಿ ಕೊಂಚ ಎಡ್ಡೆ ಅಪರ್ಚುನಿಟಿ ಕೊರಿಯರು ಅವಳು ಅಂಚ ಸ್ಟಾರ್ ಆಕ್ಟರ್ ಬೌಲರ್ ಸರ್ ಪಡೀಲ್ ಒಮಂಜರು ಅವನು ಮಲ್ಪಡ ಬಂದು ಆತ ಈಸಿ ಆಗ್ತು. ಅವನ ಫಾಸ್ಟ್ ಎಂಕ್ಳು ರಿದಮ್ ಕೊರಡ ಹಾಕೊಂಡು ಬಟ್ ಒಂದು ಎಡ್ಡೆ ಎಕ್ಸ್ಪೀರಿಯನ್ಸ್. ಸರ್ತಿಗೆ ಫಸ್ಟ್ ಗಿರಿಗಿಟ್ಟೆ ಇದು ಸರ್ಕಸ್ಲ ಜನಕ್ಕೂ ಏನು ಎಕ್ಸ್ಪೆಕ್ಟ್ ಮಾಡ್ದಿರ್ತದೆ ಅವಿಡದೆಲ್ಲ ಜಾಸ್ತಿ ಜನಕ್ಕೂ ಎಂಜಾಯ್ ಮಾಡ್ತಾರೆ. ತುಳು ಇಂಡಸ್ಟ್ರಿ ಫಸ್ಟ್ ಟೈಮ್ ಅಫಿಷಿಯಲ್ ರಿಲೀಸ್ ಆಗೋದು ತುಂಬು 4,000 ಜನ ಒಂಜಿ ಪ್ರೀಮಿಯರ್ ಶೋನು ಒಂಜಿ ದಿನ ತುಪ್ಪಿನಿ ಜನಕ್ಕುಲ್ಲ ಎಂಜಾಯ್ಮೆಂಟ್ ಮಸ್ತ್ ಖುಷಿ ಅಂಡೆ. So Dubai there was a team show them Deepak Naglite they did it Barin Yan Manta bak US ritanji RJ Kiran pandire na friends supplement bollere. So Qatar nammane movie the team daglite yeah pura by the I mean it was a very positive update arthanade. Every shows were sold out and moreover ita kudladu ita namadule namma ಆರ್ ಎಸ್ ಸಿನಿಮಾದ ಮೋಕದ ಮಿತ್ತು ನಮ್ಮ ತುಳು ಭಾಷೆದ ಮೋಕದ ಮಿತ್ತು ಎಂಕುಲು ಭಾರಿ ನಡೆದು ಎಂಕುಲು ಬತ್ತ ಎಷ್ಟು ಕೂಡ ಬತ್ತಿತ್ತಾರಲ್ವ ಪ್ರೀಮಿಯರ್. ಸೊ ಯಾನ್ ಎಷ್ಟು ಒಟ್ಟಿಗೆ ಬತ್ತ ಅಣ್ಣ ಮುಲ್ಪ ರೆಸ್ಪಾನ್ಸ್ ಲಂಚ್ ಇಟ್ಸ್ ಗೋಯಿಂಗ್ ರಿಯಲಿ ಗುಡ್ ಸೊ ಒಂಜಿ ತುಳು ತಕ್ಲೆಗೆ ಕಂಟೆಂಟ್ ಪಂಡ ಒಂಜಿ ಲಾಫ್ಟರ್ ಕಂಟೆಂಟ್ ಅವಾರ್ಡ್ ಇದನ್ನ ಇಮೋಷನಲ್ ಕಂಟೆಂಟ್ ಅವಾರ್ಡ್ ಒಂಜಿ ಎಂಟೈರ್ ಒಂಜಿ ಡ್ರಾಮಾ ಅವಾರ್ಡ್ ಎವ್ರಿಥಿಂಗ್ ಈಸ್ ಆ್ಯಂಡ್ ಮೋರ್ ಓವರ್ ಈ ಸರಿದ ಮೂವಿದ ಕ್ವಾಲಿಟಿ ಅವಾರ್ಡ್ ನಮ್ಮ ಎವ್ರಿಥಿಂಗ್ ಡ್ಯಾನ್ಸ್ ಅವಾರ್ಡ್ ಕೊರಿಯೋಗ್ರಾಫಿ ಮಾತಾಡ ನಮಸ್ಕಾರ ಮಸ್ತ್ ಖುಷಿ ಆವೊಂದುಂಡು ಸರ್ ಎಂಕ್ ಈ ರಿವ್ಯೂ ತೂದು ದಾದ ಪಾತ್ರಡು ಗೊತ್ತ ಒಂದು ಜಾತ್ ಖುಷಿ ಆವೊಂದುಂಡು ಏನೊಂಜಿ ಲೆವೆಲ್ ಎಕ್ಸ್ಪೆಕ್ಟ್ ಮಲ್ತಿತ್ತೆ ಬಟ್ ಒಂದು ಐಡ್ದೆಲ್ಲ ಮೀರ್ದುಂಡು ಸಾರಿ ಬಿಯಾಂಡ್ ದ ಲೆವೆಲ್ ಎಕ್ಸಾಕ್ಟ್ಲಿ ಬಿಯಾಂಡ್ ದ ಲೆವೆಲ್. ಸೊ ಮಸ್ತ್ ಖುಷಿ ಆವೊಂದುಂಡು ಸರ್.
ಸರ್ ಇಂಕ ಏನ್ ಪಂಡದ ಐ ಆಮ್ ಲಿಟ್ರಲಿ ಬ್ಲಾಂಕ್ ಎಂಕ್ ಗೊತ್ತಾಂದ ಈ ರೆಸ್ಪಾನ್ಸ್ ತೂದು ಐ ಆಮ್ ಲಿಟ್ರಲಿ ಬ್ಲಾಂಕ್ ಯಾನಿ ರೆಸ್ಪಾನ್ಸ್ ಗಿರ್ಗಿಟ್ ಟೈಮ್ ಇಟ್ಟು ತೂದಿತ್ತೆ ಅಂಡ್ ರಾತ್ ಸೌಂಡ್ಸ್ ಅಂಡ್ ಲೈಟ್ಸ್ ಟೈಮ್ ಇಟ್ಟು ತೂದಿತ್ತೆ ಸೊ ದಿಸ್ ಈಸ್ ದ ಥರ್ಡ್ ಟೈಮ್ ದಟ್ ಐ ಆಮ್ ಆಕ್ಚುಲಿ ಫೀಲಿಂಗ್ ಇಟ್ ಇದು ಬಂದಾಗ ಖಂಡಿತ ತುಳು ಸಿನಿಮಾ ಅಂತ ಬಂದಾಗ ಥಿಯೇಟರ್ದ ಸಮಸ್ಯೆ ಉಂಟು, ಥಿಯೇಟರ್ ಲಿಮಿಟೆಡ್ ಉಂಟು ನಂಗೆ. ಅಂಡ್ ಈ ಸಲ ನಮ್ಮದಾದ ಮಲ್ದ ಬಂಡ ಗಿರಿಗಿಟದ ಬಗ್ಗೆ ನಮ್ಮ ಸಿನಿಮಾ ಓಲ್ ಮಾತ್ರ ರಿಲೀಸ್ ಆತೇನೆ, 17 ಕಂಟ್ರಿ ರಿಲೀಸ್ ಆತೇನೆ. ಆ್ಯಕ್ಚುಲಿ ತುಳು ಸಿನಿಮಾನ ಮೋಕೆ ಮಲ್ಪನಾಕ ತುಳು ಸಿನಿಮಾನ ತೂಪುನಾಕಲು ಸುಮಾರು ಜನ ಉಳ್ಳೇರು. ಅಂಡ್ ಎಡ್ಡೆ ಸಿನಿಮಾ ಬರ್ತದ ಎಡ್ಡೆ ರೀತಿ ರೀಚ್ ಮಲ್ಪವಳು ಐಕ್ ಈ ಸಲ ಸರ್ಕಸ್ ನಮ್ಮ ದಾದ ಮಲ್ತ ಬಂಡ ಓಲ್ ಮಾತ್ರ ತುಳುವರು ಉಳ್ಳೇರು, ತುಳು ಭಾಷೆಯನ್ನು ಮೋಕೆ ಅನ್ಬೇಕು ಉಳ್ಳೇರು. ಅವ್ರು ಮಾತ್ರ ಪ್ರೀಮಿಯರ್ ಮಲ್ಪು ಗಾಂಧಿನಿ ಅದಕ್ಕೆ ಬಡ ಆ ಲೆವೆಲ್ ರೀಚ್ ಮಲ್ಪಾದ ಸಿನಿಮಾ ಎಡ್ಡೆ ಉಂಡು ಒಂದು ಅಕ್ಲಿಗೆ ಲೈಕ್ ಆಡೋಣ ಅಕ್ಲೇ ಮಾರ್ಕೆಟ್ ಮಲ್ಪೇರೆ ಜನಕ್ಕೆ ಪಂಡದು. ಸೊ ಈ ಪ್ರೀಮಿಯರ್ ಶೋಸ್ ಮಸ್ತ್ ಹೆಲ್ಪ್ ಆಗುಂಡು. ಇನ್ನು ಕುಡ್ಲಡಂತೂ 4,000 ಜನ ಒಂದೇ ದಿನ ತೊಗೊಂಡಿಲ್ಲ ಪ್ರೀಮಿಯರ್ ಶೋ. ತುಂಬಾ ಚೆನ್ನಾಗಿತ್ತು. ಗಿರ್ಗಿಟ್ ನೋಡಿದ್ವಿ. ಗಿರ್ಗಿಟ್ ನಂತರ ಗಿರ್ಗಿಟ್ನ ಇದು ಇನ್ನಷ್ಟು ಒಳ್ಳೆದಿದೆ. ಗಿರ್ಗಿಟ್ ಸಹ ಸುಮಾರು ಸಲ ನೋಡಿದ್ದೇವೆ. ಇದು ಇನ್ನಷ್ಟು ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಇದು. ಬೇರೆ ಯಾವ ನೀವು ಲ್ಯಾಂಗ್ವೇಜ್ ಅನ್ನು ಗಮನಿಸಿದ್ರೆ ಆಕ್ಟರ್ಸ್ಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವಿಲನ್ ಆಗ್ಬೋದ ಮತ್ತೆ ನಮ್ಮ ಎಲ್ಲ ಇದು ಕಾಮಿಡಿ ಆಕ್ಟರ್ಸ್ಗಳು ಹೇಳೋದೇ ಬೇಡ, ತುಂಬಾ ನಗಿಸಿಬಿಟ್ಟಿದೆ. ನೆಗಡಿ ಸಾಕಾಗಿ ಹೋಗಿದೆ ನಮ್ಗೆ. ಅಷ್ಟು ಎಲ್ಲ ಒಂಥರ ಮೈಂಡ್ ಎಲ್ಲ ಫುಲ್ಲು ರಿಲ್ಯಾಕ್ಸ್ ಆಗುತ್ತೆ, ಯಾವುದು ಫುಲ್ಲು ರಿಫ್ರೆಶ್ ಆಗುತ್ತೆ. ಹಾಗಾಗಿ ಫ್ಯಾಮಿಲಿ ಸಮೇತ ಬಂದು ನೋಡುವಂಥದ್ದು ಇದು. ಯಾರಿಗೆ ಸಹ ಯಾವುದೇ ಇದಿಲ್ಲ ಅಂದ್ರೆ ಒಂದು ಟೋಟಲ್ ಆಗಿ ಮೈಂಡ್ ರಿಲ್ಯಾಕ್ಸ್